ಇದು ಒಂದೇ ಕೊಲೆ ಅಲ್ಲ, ಇನ್ನು ಕೆಲವು ಘಟನೆಗಳು ಕೂಡ ಇಂಥ ಕೊಲೆಗಳು ಕೂಡ ಆಗಿದೆ. ಎಲ್ಲ ಕೊಲೆಗಳನ್ನು ಮುಚ್ಚಾಕಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ಬೇರೆ ಕೊಲೆಗಳಾದಾಗೆಲ್ಲ ತಕ್ಷಣ ಸರ್ಕಾರ ಬಂದ ತಕ್ಷಣ ಸಿಬಿಐಗೆ ವಹಿಸಿದ್ದಾರೆ. ಇದನ್ನು ಕೂಡ ಸಿಬಿಐಗೆ ವಹಿಸಿ ಯಾರ್ಯಾರು ಇದಕ್ಕೆ ಕಾರಣಕರ್ತಾದ್ರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಪಾಪ ಭಾಳ ನೊಂದ್ಕೊಂಡು ಹೇಳ್ತಾ ಇದ್ದಾರೆ, ಅವ್ರದ್ದೇ ಪಾರ್ಟಿಗೆ ನಾವು ದುಡ್ದೋ ಬೆಳಗ್ಗೆ ಸಾಯಂಕಾಲ. ನೇರವಾಗಿ ಆ ಹೆಣ್ಮಗಳು ಹೇಳ್ತಾ ಇದ್ದಾಳೆ, BJPಯ ಪ್ರಧಾನ ಕಾರ್ಯದರ್ಶಿನೇ ಇದಕ್ಕೆ ಕಾರಣ, ಅವರು ಬಂಧನರಾಗಿದ್ದಾರೆ, ಚೇರ್ಮನ್ ಆಗಿದ್ದರು ಎಲ್ಲರೂ ಕೂಡ ಅಂಥೇಳಿ. ಸೊ ಇದಕ್ಕೆ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು, ಅವ್ರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು. ಆ ಹೆಣ್ಮಕ್ಕಳ ರಕ್ಷಣೆಗೆ ಇಷ್ಟು ಜನ ಸೇರಿ ಅವ್ರಿಗೆ ಬೆಂಬಲವಾಗಿ ನಿಂತಿರೋದು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತದೆ. ಏಕೆಂದರೆ ಅಷ್ಟು ಸಂಭಾವಿತರು ಅಂತ ಕಾಣ್ತದೆ. ಸೊ ನಾವು ಕೂಡ ಈ ವಿಚಾರದಲ್ಲಿ ನಮ್ಮ ಧ್ವನಿಯನ್ನು ಅವ್ರಿಗೆ ಕೊಡ್ತೇವೆ, ವಿಧಾನಸೌಧದಲ್ಲಿ ಹೋರಾಟ ಮಾಡ್ತೇವೆ. ನಾನು ಕೂಡ ಹೋಮ್ ಮಿನಿಸ್ಟರ್ಗೆ, ಮುಖ್ಯಮಂತ್ರಿಗೆ ಕೂಡಲೇ ಈ ಪ್ರಕರಣವನ್ನು ಇನ್ನೂ 1-2-3 ಪ್ರಕರಣ ಸೇರಿ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಆರೋಪಿಯನ್ನು ಜಿಲ್ಲಾಧ್ಯಕ್ಷ ಮನೆಯಲ್ಲಿ ಇಡ್ತಾರೆ, ಅದಕ್ಕೆ ತಾವು ಏನಾದರೂ ಅದಕ್ಕೆ ತನಿಖೆ ಹೇಳಿದ್ದಾರೆ ನನಗೆ, ಪಾಪ ಅವರು ಹೇಳಿದ್ದಾರೆ, ನಮ್ಮ ಲೀಡರ್ಸ್ ಕೂಡ ಹೇಳಿದ್ದಾರೆ, ನೀವು ಎಲ್ಲ ಹೇಳಿದ್ದೀರಿ, ಇದನ್ನು ತನಿಖೆ ಆಗಲಿ. ಸಹ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು ಆಗ್ರಹ ಮಾಡಿದ್ದಾರೆ. ನಾವು ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದೀರಿ ಸರ್, ಈ ಒಂದು ಹೆಣ್ಣುಮಗಳಿಗೆ ಒಂದು ಯಾವುದೋ ಒಂದು ಉದ್ಯೋಗವನ್ನು ಕೊಡುವುದಾದ ಜೊತೆಗೆ ಯಾರು ಮಕ್ಕಳಿದ್ದಾರೆ ಸರ್, ಎಜುಕೇಷನ್ ಇದೆ, ಸಮರ್ಥ ನಾಯಕರಿದ್ದೀರಿ, ನಾವೆಲ್ಲ ಕಾಂಗ್ರೆಸ್ನಲ್ಲೇ ಉಳಿದಂಥವ್ರು ಸರ್. ದಯಮಾಡಿ ನಮ್ಮ ಗಾಣಿಗ ಸಮಾಜದ ಹಿಂದೆ ತಾವು ಬೆನ್ನೆಲು ಬಂದು ನಿಲ್ಲಬೇಕೆಂಬುದೇ ನಮ್ಮ ಸರ್. ಇಲ್ಲಿಗೆ ಪ್ರವೇಶ ಮಾಡಿ ಒಂದು ಯುವ ಪ್ರವೇಶ ಮಾಡಿದ್ದಾರೆ. ಎರಡು ಮಕ್ಕಳು ನೋಡಿ ಸರ್, ಅದೇ ನಮಗೆ ತುಂಬ ಚಿಕ್ಕ ಮಕ್ಕಳೇ ನಮಗೆ ತುಂಬ ನೋವಿನ ವಿಚಾರ.